ಹೆಜಮಾಡಿ ಟೋಲ್ ಬಳಿಯ ಗೂಡಂಗಡಿಗಳು ಪೊಲೀಸ್ ಸೂಚನೆಯ ಮೇರೆಗೆ ಮುಚ್ಚಿಕೊಂಡಿದ್ರು. ಹೆದ್ದಾರಿ ನಾಮಫಲಕ ಹಾಕಿಕೊಂಡು ಖಾಸಗಿ ವ್ಯಕ್ತಿಗಳು ನಡೆಸುತ್ತಿದ್ದ 2 ಅಂಗಡಿಗಳು ತೆರೆದುಕೊಂಡಿರುವ ಬಗ್ಗೆ ಸಾರ್ವಜನಿಕರು ನೀಡಿದ ಮಾಹಿತಿಗೆ ಸ್ಪಂದಿಸಿದ ಪಡುಬಿದ್ರಿ ಪೊಲೀಸರು ಆ 2 ಅಂಗಡಿಗಳನ್ನು ಮುಚ್ಚಿಸಿದಲ್ಲದೆ ಲಾಕ್ಡೌನ್ ಅಂತ್ಯಗೊಳ್ಳುವವರೆಗೆ ತೆರೆಯದಂತೆ ಎಚ್ಚರಿಸಿದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ಹೋಟೆಲ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶ ಎಂಬುದಿದ್ರೂ ಕೂಡ ಹೆಜಮಾಡಿ ಟೋಲ್ ಬಳಿಯ ಎಲ್ಲ ಕ್ಯಾಂಟೀನ್ಗಳಲ್ಲಿ ಗ್ರಾಹಕರಿಗೆ ಕಾನೂನುಬಾಹಿರವಾಗಿ ಕುಳಿತು ಆಹಾರ ಸೇವಿಸುವ ವ್ಯವಸ್ಥೆ ನಡೆಸುತ್ತಿರುವ ವಿಚಾರ ಮೇಲಾಧಿಕಾರಿಗಳಿಗೆ ತಿಳಿದ ಪರಿಣಾಮ ಅವರ ಸೂಚನೆಯಂತೆ ಲಾಕ್ಡೌನ್ ಮುಗಿಯುವವರೆಗೆ ಯಾವುದೇ ಟೋಲ್ ಬಳಿಯ ಯಾವುದೇ ವ್ಯಾಪಾರ ಕೇಂದ್ರಗಳು ತೆರೆಯದಂತೆ ವ್ಯಾಪಾರಿಗಳಿಗೆ ಪಡುಬಿದ್ರಿ ಪೊಲೀಸರು ಸೂಚಿಸಿದ್ದಾರೆ. ಪೊಲೀಸರ ಸೂಚನೆಯನ್ನ ಸ್ಥಳೀಯ ವ್ಯಾಪಾರಿಗಳು ಪಾಲಿಸಿದ್ರೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಸೂಚನೆ ಇದೆ ಎಂಬುದಾಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳಲ್ಲಿ ಉಡಾಫಿಯಾಗಿ ವರ್ತಿಸಿದ್ದರಿಂದ ಕುಪಿತರಾದ ಸ್ಥಳೀಯ ಹೆಜಮಾಡಿ ನಾಗರಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಸುಧಾಕರ್ ಕರ್ಕೇರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಸಹಿತ ಸಾರ್ವಜನಿಕರು ರಾತ್ರಿ ತೆರೆದುಕೊಂಡಿದ್ದ ಹೆದ್ದಾರಿ ಹೆಸರಿನ ಅಂಗಡಿ ಬಳಿಗೆ ಹೋಗಿ ಪ್ರತಿಭಟಿಸಿದ್ದಲ್ಲದೆ ಪೊಲೀಸರಿಗೆ ಮಾಹಿತಿ ನೀಡಿ ಅವರ ಮೂಲಕ 2 ಅಂಗಡಿಗಳನ್ನು ಮುಚ್ಚಿಸುವ ಮೂಲಕ ಪ್ರಕರಣ ಸುಖಾಂತ್ಯ ಕಂಡಿದೆ. NH ಟೋಲ್ ಗೇಟ್ನ ಪಕ್ಕದಲ್ಲಿ ಎಲ್ಲ ಗೂಡಂಗಡಿಗಳನ್ನು ಪೊಲೀಸ್ ಇಲಾಖೆಯವರು ಬಂದು ನಿನ್ನೆ ಮುಚ್ಚಬೇಕು, ಯಾವುದೇ ಗೂಡಂಗಡಿಗಳು ಓಪನ್ ಇರಬಾರ್ದೆಂಬ ಆದೇಶದ ಮೇರೆಗೆ ಎಲ್ಲ ಗೂಡಂಗಡಿಗಳು ಬಂದ್ ಮಾಡಿದ್ದಾರೆ. ಆದರೆ ಹೆಜಮಾಡಿ ಟೋಲ್ ಗೇಟ್ ಪಕ್ಕದಲ್ಲಿ ನವಗ NH ಎಂಬ ಹೆಸರಿನಲ್ಲಿ 2 ಸ್ಟಾಲ್ಗಳು ಇವತ್ತು ಕೂಡ ಸಂಜೆ ಓಪನ್ ಇರುವುದನ್ನು ನಾವು ಕಂಡಿದ್ದೇವೆ. ಅದನ್ನು ನಾವು ಅದು ಬಂದ್ ಮಾಡಬೇಕಂತ ಹೇಳಿದ ಕೂಡಲೇ ನಮಗೆ ಜಿಲ್ಲಾಧಿಕಾರಿಯ ಆದೇಶ ಉಂಟಂತೇಳಿ ಹೇಳಿದರು. ಅದ ಕೂಡಲೇ ನಾವು ಪೊಲೀಸ್ ಇಲಾಖೆಗೆ ತಿಳಿಸಿದ್ದೇವೆ. ಆ ಕೂಡಲೇ ಪೊಲೀಸ್ ಇಲಾಖೆಯವರು ಮತ್ತು ನಾವು ಸೇರಿಕೊಂಡು ಅವರಿಗೆ ಅವರ ಹತ್ರ DC ಆದೇಶವನ್ನು ಕೇಳುವಾಗ ಕೂಡಲೇ ಅವರು 2 ಅಂಗಡಿಗಳನ್ನು ಬಂದ್ ಮಾಡಿ ಅವರ ಆದೇಶವನ್ನು ಪೊಲೀಸವರ ಎದುರಿಗೆ ಕೇಳುವಾಗ ಯಾವುದೇ ಆದೇಶಗಳು ಇಲ್ಲ. ಆದ ಕೂಡಲೇ ಅವರು 2 ಅಂಗಡಿಗಳನ್ನು ಮುಚ್ಚಿ ಹೋಗಿದ್ದಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಂಗಡಿ ಓಪನ್ ಮಾಡಬಾರದೆಂದು ಪೊಲೀಸ್ ಇಲಾಖೆಯವರು ಎಚ್ಚರಿಕೆಯನ್ನು ನೀಡಿದ್ದಾರೆ.